ಒಂದು ಜನರು ನಮ್ಮ ಪ್ರೀತಿಯ ಕೇಶವರ ಬಗ್ಗೆ ಗೊತ್ತಿದೆ. ಆದರೂ ಕೂಡ ಈ ಒಂದು ಸಂಭ್ರಮದ ಆಚರಣೆಯಲ್ಲಿ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ನಾವು ಆಡಲೇಬೇಕಾಗ್ತದೆ. ತಂದೆ ಸಂಕಪ್ಪ ಆಚಾರ್ಯರು, ತಾಯಿ ಯಮನರವರು. ಈ ಒಂದು ದಂಪತಿಗಳ 6 ಜನ ಮಕ್ಕಳಲ್ಲಿ 3 ಜನ ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು. ಅದರಲ್ಲಿ ಕೊನೆಯವರು ನಮ್ಮ ಪ್ರೀತಿಯ ಕೇಶವ ಪುರೋಹಿತರು. ಬಂಟ್ವಾಳ ತಾಲೂಕಿನ ನಗ್ರಿ ಗ್ರಾಮದ ಜನವಾಗ್ತದೆ. ಮಾತ್ರವಲ್ಲದೆ ತನ್ನ ಆರಾಧನೆಗೋಸ್ಕರವಾಗಿ ಈ ಒಂದು 3 ಬಿದ್ರೆ ಇರತಕ್ಕಂತಹ ಪುಟ್ಟ ಗ್ರಾಮಕ್ಕೆ ಆಗಮನವಾಗ್ತದೆ. ಇಲ್ಲಿ ಆಶ್ರಯವನ್ನ ಕೊಟ್ಟಂಥದ್ದು ನಾಗಲಿಂಗ ಸ್ವಾಮಿಗಳ ಮಠ. ಮಾತ್ರವಲ್ಲ, ಅಲ್ಲಿ ನಿರಂತರವಾಗಿ ಅಧ್ಯಯನ ಮಾಡುತ್ತಾರೆ ಪರಮ ಪೂಜ್ಯ ರುದ್ರಯ್ಯ ಪುರೋಹಿತರ ಇವರಲ್ಲಿ. ತದನಂತರದಲ್ಲಿ ಎಡಪದವು ಕಳತ್ತೂರು ವಿಠಲ ತಂತ್ರಿಗಳಲ್ಲಿ ವಿಶೇಷವಾದಂತಹ ಆಗಮಶಾಸ್ತ್ರವನ್ನ ಅಧ್ಯಯನ ಮಾಡುತ್ತಾರೆ. ಮಾತ್ರವಲ್ಲದೆ ಪಪ್ಪನಾಡು ಶ್ರೀಪತಿ ಉಪಾಧ್ಯಾಯರಲ್ಲಿ ಕೂಡ ಆಗಮಶಾಸ್ತ್ರದ ಬಗ್ಗೆ ತುಂಬಾ ಅಧ್ಯಯನ ಮಾಡ್ತಾರೆ. ಅದೇ ರೀತಿಯಾಗಿ ಕುಂಟಾಳು ರವೀಶ ತಂತ್ರಿಗಳಲ್ಲೂ ಕೂಡ ವಿಶೇಷವಾದಂತಹ ಜ್ಞಾನಾರ್ಜನೆಯನ್ನ ಮಾಡ್ತಾರೆ. ಮಾತ್ರವಲ್ಲದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕರ್ನಾಟಕದ ಅತ್ಯಂತ ಬೆರಳಿಕೆಯ ಜ್ಯೋತಿಷ್ಕರಲ್ಲೂ ಕೂಡ ಅಧ್ಯಯನ ಮಾಡಿ ಅಧ್ಯಾಪನ ಮಾಡಿದಂತಹ ಬೆರಳಿಕೆಯ ಅಗ್ರಸ್ಥಾನಿಯಲ್ಲಿ ಓರ್ವರು ನಮ್ಮ ಪುರೋಹಿತರು ಅಂತ ಹೇಳಲಿಕ್ಕೆ ಬಹಳಷ್ಟು ಸಂತೋಷವಾಗ್ತದೆ. ಮೈಸೂರು ವಿದ್ವತ್ ಪದವಿನ ಪಡೆದಂತಹ ನಮ್ಮ ಸಹೋದರರು ನಮ್ಮ 8 ದೇವಸ್ಥಾನಗಳ ತಂತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡು ವಿಶೇಷವಾಗಿ ದೇವರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇವರಿಗೆ ದಾಂಪತ್ಯ ಜೀವನದಲ್ಲಿ ಹೆಗಲನ್ನು ಕೊಟ್ಟು ಇಡೀ ಜೀವನದ ಪಯಣಕ್ಕೆ ಮುನ್ನಡೆ ಬಂದಂತ ನಮ್ಮ ಪ್ರೀತಿಯ ಜಯಂತ್ಯಕ್ಕರವರು. ಹಾಗಾಗಿ ಇಂತಹ ಬಾಂಧವ್ಯಕ್ಕೆ ದೇವರ ಅನುಗ್ರಹದಿಂದ 2 ರತ್ನಗಳ ಜನನವಾಗ್ತದೆ. ಹಿರಿಯವರು ನಮ್ಮ ಪ್ರೀತಿಯ ನಮ್ಮ ಎಡದಲ್ಲಿರತಕ್ಕಂತಹ ಅಕ್ಷಯವರು, ಹಾಗೂ 2ನೇವರೇ ನಮ್ಮ ಪ್ರೀತಿಯ ಆದರ್ಶವರು. ಅಕ್ಷಯವರು ತಾಂತ್ರಿಕ ವಿಭಾಗದಲ್ಲಿ ಅಧ್ಯಯನ ಮಾಡಿ ಅದರಲ್ಲಿ ತನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರ ಜೀವನಕ್ಕೆ ಸ್ಫೂರ್ತಿಯಾದಂತವರೇ ನಮ್ಮ ಪ್ರೀತಿಯ ಸಹನ. ಈ ದಂಪತಿಗಳಿಗೆ ಪುಟ್ಟ ಪುತ್ರಿ ನಮ್ಮ ಪ್ರೀತಿಯ ಧೃತಿ ಅವೆರಡೂ ಕೂಡ ಕಾಣ್ತಾ ಇದ್ದೇವೆ. ಈ ಒಂದು ಸುಂದರವಾದಂತಹ ಕುಟುಂಬ, ಈ ಒಂದು ಕುಟುಂಬಕ್ಕೆ ಸ್ಫೂರ್ತಿ ನಮ್ಮ ಪ್ರೀತಿಯ ಆದರ್ಶವರ ಜೀವನದ ಯಶೋಗಾಥೆ. ಅಧ್ಯಯನವನ್ನ ತಾಂತ್ರಿಕ ವಿಭಾಗದಲ್ಲಿ ತನ್ನನ್ನು ತೊಡಗಿಸಿಕೊಂಡು ನಮ್ಮ SKF ನಲ್ಲಿ ತನ್ನ ಜೀವನವನ್ನು ತೊಡಗಿಸಿಕೊಂಡಿದ್ದಾರೆ. ಮಾತ್ರವಲ್ಲ, ಭಜನಾ ಕೈಂಕರ್ಯಗಳಲ್ಲಿ ವಿಶೇಷವಾಗಿ ತಬಲಾ ವಾದನವನ್ನು ನುಡಿಸುವುದರ ಮೂಲಕವಾಗಿ ಅನೇಕ ದೇವರ ಸೇವೆಯನ್ನು ಮಾಡತಕ್ಕಂಥದ್ದು, ಕಲಾ ಸೇವೆಯನ್ನು ಮಾಡತಕ್ಕಂಥದ್ದು, ಸಂಘಟನೆ ಮಾಡತಕ್ಕಂಥದ್ದು ನಮ್ಮ ಆದರ್ಶದಲ್ಲಿರುವಂತಹ ವಿಶೇಷವಾದ ಗುಣ. ಈ ನಮ್ಮ ಆದರ್ಶಗಳಿಗೆ ಈಗ ಜೀವನಕ್ಕೆ ಸಾಥಿಯಾಗಿ ಬಂದಂತವರು ನಮ್ಮ ಪ್ರೀತಿಯ ವರ್ಷ ಅವರ ಪರಿಪೂರ್ಣತೆ ಹೀಗಿದೆ. ಶ್ರೀಮತಿ ಅವರ ಹೆಸರೇ ಶ್ರೀಮತಿ. ಆ ಶ್ರೀಮತಿಯವರಿಗೆ ಕೈ ಹಿಡಿದು ಬಂದಂತವರು ನಮ್ಮ ಪ್ರೀತಿಯ ಭಾಸ್ಕರನವರು. ಇವರ ತಂದೆ ಪರಮೇಶ್ವರ ಆಚಾರ್ಯರು, ತಾಯಿ ಕಲ್ಯಾಣಿಯವರು. ಇವರು ಮೂಲತಃ ಬಸ್ತೂರು ಆ ಒಂದು ಗ್ರಾಮದವರು. ನಮಗೆ ಗೊತ್ತಿದೆ, ಬಸ್ತೂರು ಇರತಕ್ಕಂಥ ಹೆಸರು ಇಡೀ ಕರ್ನಾಟಕಕ್ಕೆ ಪ್ರಚಲಿತವಾದಂತಹ ಪ್ರದೇಶ. ಎಲ್ಲಾ ಜನರು ಕೂಡ ಕಲಾವಿದರು. ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ತಬಲಾ ಮತ್ತು ಹಾರ್ಮೋನಿಯಂ ಇದೆ. ಕಾರಣ ಅಲ್ಲಿಯ ಊರಿನವರು ಕಟ್ಟಿ ಬೆಳೆಸಿದಂತಹ ಸಾಂಸ್ಕೃತಿಕ ಲೋಕ ಆ ಒಂದು ನಮ್ಮ ಪ್ರೀತಿಯ ಬಸ್ತೂರು. ಇದರಲ್ಲಿ 5 ಜನ ಗಂಡು ಮಕ್ಕಳು ಹಾಗೂ 1 ಹೆಣ್ಣು ಮಗುವಿನ ಒಂದು ಕುಟುಂಬದಲ್ಲಿ 2ನೇವರೇ ನಮ್ಮ ಪ್ರೀತಿಯ ಭಾಸ್ಕರ ಆಚಾರ್ಯರು. ವೃತ್ತಿಯಲ್ಲಿ ಮೂಲ ಬಂಗಾರದ ಕೈಕರ್ಯಗಳನ್ನು ಮಾಡಿಕೊಂಡು ಕಲಾ ಸರಸ್ವತಿಯ ಆಗಮನದೊಂದಿಗೆ ಮೂಲವಾಗಿ ಅವರು ತಬಲಾವಾದವನ್ನು ಮಾಡುತ್ತಾ, ತದನಂತರದಲ್ಲಿ ಡ್ರಮ್ಮನ್ನು ನುಡಿಸುತ್ತಾ, ಆನಂತರದಲ್ಲಿ ಗಿಟಾರ್ ವಾದನ ನುಡಿಸುತ್ತಾ, ಮಾತ್ರವಲ್ಲ 40 ವರ್ಷಗಳಿಗಿಂತಲೂ ಹೆಚ್ಚಿನ ತನ್ನ ವಯೋಮಾನದಲ್ಲಿ ಕೀಬೋರ್ಡ್ ವಾದನ ಮೂಲಕವಾಗಿ ಸಾವಿರಾರು ಕಲಾವಿದರಿಗೆ ಬೆನ್ನೆಲುಬಾಗಿ ನಿಂತದ್ದು ನಮ್ಮ ಪ್ರೀತಿಯ ಭಾಸ್ಕರವರು. ಮಾತ್ರವಲ್ಲದೆ ಅದ್ಭುತವಾದಂತಹ ವಯಲಿನ್ ವಾದನವನ್ನು ಕೂಡ ನುಡಿಸುವಂತಹ ಸಜ್ಜನ ಬಂದು ನಮ್ಮ ಪ್ರೀತಿಯ ಭಾಸ್ಕರನವರು. ಈ ಭಾಸ್ಕರನ ಹಾಗೂ ನಮ್ಮ ಪ್ರೀತಿಯ ಶ್ರೀಮತಿ ದಂಪತಿಗಳಿಗೆ ಈ 2 ಪುತ್ರಿಯರು. ಮೊದಲನೆಯವರು ರಕ್ಷಾ, ಅವರ ಪತಿ ರಾಜಶೇಖರ್ ಅವರು. ಹಾಗೆ ಅವರಿಗೆ ರಿಧಿ ಹಾಗೂ ರಾಗ ಇರತಕ್ಕಂಥ ಈ 2 ಮಕ್ಕಳು. ಹೀಗೆ ರಕ್ಷಾ ಆದ ನಂತರವಾಗಿ 2ನೇವರು ನಮ್ಮ ಪ್ರೀತಿಯ
ವರ್ಷ ವರ್ಷ ಬಗ್ಗೆ ಒಂದು ಎರಡು ಮಾತನ್ನು ಹೇಳಲೇಬೇಕು. ನಾವೆಲ್ಲರೂ ಕಾಣುವ ಹಾಗೆ ಪುಟ್ಟ ಮಗುವಿನಿಂದಲೇ ತಂದೆಯೇ ಮೊದಲ ಗುರು, ಗಾಯನ ಮತ್ತು ವಾದನ. ಅವರ ಬಗ್ಗೆ ಅನೇಕ ಚಲನಚಿತ್ರ ರೀತಿಯಲ್ಲಿ ಹಾಡಿದ ವರ್ಷ. ಆದರೆ KGF ಇರತಕ್ಕಂಥ ಒಂದು ಜಗತ್ತನ್ನು ನಿಬ್ಬೆರಗೊಳಿಸಿದಂತಹ ಆ ಒಂದು ಚಲನಚಿತ್ರದಲ್ಲಿ ಅದ್ಭುತ ಕಂಠಸಿರಿ ಧರಿಸಿ ಎಲ್ಲರ ಹೃದಯ ಉಳಿದಂತಹ ಕಲಿಕರಿಗೆ ಮುನ್ನುಡಿ ಕೊಡುವಂಥವರು ನಮ್ಮ ಪ್ರೀತಿಯ ವರ್ಷ. ಹಾಗೆ ಅವರನ್ನು ಕೈಬೀಸಿ ಕರೆದದ್ದು ನಮ್ಮ ಪ್ರೀತಿಯ ಕೊಳಲು ವಾದನ. ಇವತ್ತು ಕರ್ನಾಟಕದ ಎಲ್ಲ ಮೇರು ಕಲಾವಿದರಿಗೆ ಬೆನ್ನೆಲುಬಾಗಿ ನಿಲ್ಲತಕ್ಕಂತಹ ಅದ್ಭುತವಾದ ಕೊಳಲು ವಾದಕಿ ನಮ್ಮ ಪ್ರೀತಿಯ ವರ್ಷ. ಅವರಿಗೆ ಹೊಸ ತಿರುವನ್ನು ಕೊಟ್ಟದ್ದು ಇತ್ತೀಚೆಗಷ್ಟೇ ಕನ್ನಡ ಕಲರ್ಸ್ ಅವಾರ್ಡ್ 2022 ಅಲ್ಲಿ ಬಂದಂತಹ ಎದೆತುಂಬಿ ಹಾಡುಗಳು. ಆ ಒಂದು ಎದೆತುಂಬಿ ಹಾಡಿನಲ್ಲಿ ನಗುವ ನಯನ ಎನ್ನುತ್ತಾರೆ ಗೀತೆಯನ್ನು ಕೊಳಲು ವಾದಗೊಳಿಸುತ್ತಾರೆ. ಅಲ್ಲಿಂದ ಅವರ ಜೀವನದ ಯಶೋಗಾಥೆ ಈ ಉನ್ನತ ಸ್ಥಾನಕ್ಕೆ ಮೇಲಿಟ್ಟುಕೊಂಡು ಹೋಗುತ್ತದೆ. ಅಂದ್ರೆ ಅರ್ಥಾತ್ ಕಲಾ ಸರಸ್ವತಿ ಆರಾಧನೆ ಬಹಳಷ್ಟು ಅವರಿಗೆ ಅನುಗ್ರಹವಾಗಿ ಬಿಡುತ್ತದೆ. ಅಂತಹ ಪ್ರೀತಿಯ ವರ್ಷ ಬಿ ಮ್ಯೂಸಿಕ್ ಅನ್ನು ಮುಗಿಸಿಕೊಂಡು ರವಿ ಬಸವರಂತಹ ದೊಡ್ಡ ಸಂಗೀತ ನಿರ್ದೇಶಕರ ಒಂದು ಸ್ಟುಡಿಯೋದಲ್ಲಿ ಇಂಜಿನಿಯರ್ ಕಾರ್ಯನಿರ್ವಹಿಸಿ ಮಾತ್ರವಲ್ಲ ಇನ್ಫೋಸಿಸ್ ನಲ್ಲೂ ಕೂಡ ಕಾರ್ಯನಿರ್ವಹಿಸಿ ಕೊನೆಗೆ ಕಲಾ ಸರಸ್ವತಿ ಅನುಗ್ರಹದಿಂದ ಸಂಪೂರ್ಣವಾಗಿ ಕೊಳಲು ವಾದಿಕೆಯಾಗಿ ಹಾಗೂ ಗಾಯನ ಲೋಕದಲ್ಲಿ ತೋರಿಸಿಕೊಂಡಿದ್ದಾರೆ. ಹಾಗಾಗಿ ನಮ್ಮ ಪ್ರೀತಿಯ ಆದರ್ಶ ಅವರು ತಾಳವನ್ನು ನುಡಿಸಿದ್ರೆ ತಬಲಾದ ಮೂಲಕವಾಗಿ, ಇವರು ಸುಶೀಲ ವಾದ್ಯದ ಮೂಲಕವಾಗಿ ಎಲ್ಲರ ಜನಮಾನಸನ ಕೊಳಲು ವಾದನ ಮತ್ತು ಮನಸ್ಸಿದ್ದಾರೆ. ಹಾಗಾಗಿ ಇಂಥ ಶ್ರೇಷ್ಠತರವಾದಂತಹ ಪರಿಪೂರ್ಣತೆಯಲ್ಲಿ ನಾವು ಈ ಒಂದು ದಂಪತಿಗಳು ಈ ಒಂದು ಕುಟುಂಬಗಳನ್ನು ನೋಡ್ತಾ ಇದ್ದೇವೆ. ಜೊತೆಗೆ ಬಂದರೆ ಕೇಶವ ಪುರೋಹಿತರ ಬಗ್ಗೆ ಒಂದು ಮಾತನ್ನು ಹೇಳಲೇಬೇಕು. ಸರಿಸುಮಾರು 36 ವರ್ಷಗಳ ಪರ್ಯಂತವಾಗಿ ನಮ್ಮ ನಾಗಲಿಂಗ ಸ್ವಾಮಿ ಮಠದ ಸಂಸ್ಕೃತ ಪಾಠಶಾಲೆಯಲ್ಲಿ ಸಹ ಶಿಕ್ಷಕರಾಗಿ ಸರಿಸುಮಾರು 8 ವರ್ಷಗಳ ಪರ್ಯಂತವಾಗಿ ಮುಖ್ಯೋಪಾಧ್ಯಾಯರಾಗಿ ಮಾತ್ರವಲ್ಲ ಸಾವಿರಾರು ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ಕೊಟ್ಟಂತಹ ಹೆಮ್ಮೆಯ ಹೃದಯವನ್ನು ನಮ್ಮ ಪ್ರೀತಿಯ ಕೇಶವಪುರೋಹಿತರು. ಮಾತ್ರವಲ್ಲ ಒಂದು ನಮ್ಮ ಹಿಂದೂ ಧರ್ಮ ಏನು ಹೇಳ್ತದಂದ್ರೆ ನೀನು ಬದುಕು ಇನ್ನೊಬ್ಬರನ್ನು ಬದುಕಿಸುತ್ತ. ಹಾಗಾಗಿ ಎಲ್ಲಾ ಸಮಾಜದವರಿಗೂ ಕೂಡ ಯಾರಿಲ್ಲ ಆಗಮ ಸಂಸ್ಕೃತ ಅಧ್ಯಯನ ಅಧ್ಯಾಪನದ ಬಗ್ಗೆ ವಿಶೇಷವಾಗಿ ಆಸಕ್ತಿ ಇದೆಯೋ ಅವರಿಗೆಲ್ಲರಿಗೂ ಕೂಡ ಜ್ಞಾನವನ್ನು ಕೊಟ್ಟಂತಹ ಮಹಾನ್ ಗುರು ನಮ್ಮ ಪ್ರೀತಿಯ ಕೇಶವಪುರೋಹಿತರು ಅಂತ ಹೇಳಲಿಕ್ಕೆ ಬಹಳಷ್ಟು ಸಂತೋಷವಾಗ್ತದೆ. ಹೀಗೆ ಎರಡರ ಸಂಗಮ, ಎರಡು ಕುಟುಂಬಗಳ ಸಂಗಮ, ಎರಡು ಕುಟುಂಬಗಳು ನಂಬಿಕೊಂಡು ಬಂದಂತಹ ದೈವದೇವರು ಜೊತೆಗೆ ಎಲ್ಲ ಗುರು ಹಿರಿಯರ ಸಮ್ಮುಖ ಜೊತೆಗೆ ಇಡೀ ನಮ್ಮ ತುಳುನಾಡಿನ ಎಲ್ಲ ದೇವದೇವರಿದ್ರು ಎಲ್ಲರೂ ಕೂಡ ಅವರಿಗೆ ಅನುಗ್ರಹಿತರಾಗಿ ಶುಭಮಂಗಲಪ್ರದಾಯಕವಾಗಿ ಜೊತೆಗೆ ತಮ್ಮ ಉಪಸ್ಥಿತಿಯ ಜೀವನದ ಅತ್ಯಮೂಲ್ಯವಾದ ಕ್ಷಣಗಳು ಇಡೀ ನಮ್ಮ ಎರಡು ಕುಟುಂಬಗಳಿಗೆ ಸ್ಫೂರ್ತಿದಾಯಕವಾಗಿ ಶುಭಪ್ರದಾಯಕವಾಗಲಿ ಅಂತ ವಿನಮ್ರವಾಗಿ ಪ್ರಾರ್ಥಿಸಿಕೊಳ್ತಾ ಇದ್ದಾರೆ. ಒಮ್ಮೆ ಜೋರಾದ ಚಪ್ಪಾಳೆ ನಮ್ಮ ಎರಡು ಕುಟುಂಬಸ್ಥರಿಗೆ. ಇದೀಗ ವಧುವರರು ಇರುವರು ಕೂಡ ಮಾಲಾರ್ಪಣೆಯನ್ನ ಮಾಡಿಕೊಳ್ಳುವುದರ ಮೂಲಕವಾಗಿ ಈ ಒಂದು ಔತಣ ಪುಟಕ್ಕೆ ಮುನ್ನುಡಿ ಬರೀತಾ ಇದ್ದಾರೆ. ಮದುವೆಯಲ್ಲಿ ಬಂದ 7 ಜನ್ಮದ ಅನುಬಂಧ ಭಗವಂತ ನಮಗೆ ಬದುಕಲು ಮಾಡಿಕೊಟ್ಟಿದ್ದಾನೆ. ಅವನಿಗೆ ಕೃತಜ್ಞತೆ ಸಲ್ಲಿಸುವಂತಹ ಈ ಒಂದು ಸುಯೋಗ. 2 ಪದಗಳು ಅತ್ಯಮೂಲ್ಯವಾಗಿದೆ, ಪವಿತ್ರವಾಗಿದೆ. ಋಣದ ಅನುಬಂಧವಿದ್ದಾಗ ಗ್ರಹವನ್ನು ಕಟ್ಟುವುದು, ವಿವಾಹವನ್ನು ಮಾಡತಕ್ಕಂಥದ್ದು. ಹಾಗಾಗಿ ದೇವರಿಗೆ ನಮ್ಮ ಪ್ರೀತಿಯ ವರ್ಷ ಅವರಿಗೆ ನಮ್ಮ ಪ್ರೀತಿಯ ಆದರ್ಶ ಅವರ ಸುಮಧುರವಾದಂತಹ ಈ ಒಂದು ಹೂವು ಅತ್ಯಂತ ಪ್ರೀತಿಯ ಸಂಕೇತವಾಗಿ ಎಲ್ಲರ ಹೃದಯವನ್ನ ಮನಸೆಳೆಯುವಂತೆ ಇದೀಗ ಮಾಲಾರ್ಪಣೆ. ಒಮ್ಮೆ ಜೋರಾದ ಪಡಚತೆಯನ್ನೆಲ್ಲ ನಿರ್ದೇಶಕರಿಗೆ